ಬಾಲ ಯಕ್ಷಕೂಟ ಏಕಾದಶಿ ಸಂಭ್ರಮ ಮಂಗಳೂರಿನ ಕದ್ರಿ ದೇವಾಲಯದ ರಾಜಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಂಭ್ರಮದಲ್ಲಿ ಹಿರಿಯ ಕಲಾವಿದ ವೈದ್ಯ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಅವರಿಗೆ ಕದ್ರಿ ಯಕ್ಷ ಸನ್ಮಾನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮೇರು ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಅವರು, ಯಾವುದೇ ಸತ್ಕಾರ್ಯ ಮಾಡದೆ ಉಳಿದ್ರೆ ಯಾರು ಕೂಡ ಟೀಕೆ ಮಾಡೋದಿಲ್ಲ, ಆದ್ರಿಂದ ಟೀಕಿಸ್ತಾರೆ ಎಂಬ ಕಾರಣಕ್ಕೆ ಒಳ್ಳೆಯ ಕೆಲಸದಿಂದ ವಿಮುಖರಾಗಬಾರದು ಅಂತ ಹೇಳಿದ್ರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯುವ ಜನತೆಗೆ ಯಕ್ಷಗಾನ ಕಲಿಸುವ ಮೂಲಕ ಬಾಲ ಯಕ್ಷಕೂಟ ಮಾದರಿಯಾಗಿದೆ ಅಂದ್ರು. ಒಂದೊಂದು ಕಾರ್ಯಕ್ರಮಗಳು ಒಳ್ಳೆಯದಾಗುವುದಿದೆ, ಕೆಟ್ಟದಾಗುವುದಿದೆ, ಆದರೆ ಆತ್ಮಕ್ಕೆ ಮುಟ್ಟುವುದು ಅಂತ ಹೇಳಿರುತ್ತದೆ, ಹೃದಯಕ್ಕೆ ತಲುಪುವುದು ಅಂತ. ಈ ಯಾವ ಕಾರ್ಯಕ್ರಮಗಳಿಗೆ ನಾನು ಹೋದರೂ ಕೂಡ ಆ ದಿವಸದ ಕಾರ್ಯಕ್ರಮ ಯಕ್ಷಕೂಟ, ಬಾಲ ಯಕ್ಷಕೂಟ, ಕದ್ರಿ ಆ ಕಾರ್ಯಕ್ರಮ ಹೃದಯಕ್ಕೆ ತಟ್ಟುತ್ತದೆ. ಅದು ಮಕ್ಕಳು ಮಾಡಲಿ, ದೊಡ್ಡವರು ಮಾಡಲಿ, ಅಂದರೆ ಅಷ್ಟು ನಿಷ್ಠೆಯಿಂದ, ಅಷ್ಟು ಸಂಸ್ಕಾರಯುತವಾಗಿ ಆ ಕಲೆಯನ್ನು ಯಾವ ಮಟ್ಟಿಗೆ ಅವರು ಪ್ರೀತಿಸ್ತಾರೆ, ಯಾವ ಮಟ್ಟಿಗೆ ಆ ಕಲೆಗೆ ಗೌರವ ಕೊಡ್ತಾರೆ ಎಂಬುದನ್ನು ಈ ಬಾಲ ಯಕ್ಷಕೂಟ ಕದ್ರಿಯ ತಂಡದಲ್ಲಿ ನಾವು ಕಲಿಯಬೇಕು ಅಂತ ನಾನು ತುಂಬ ಜನರಲ್ಲಿ ಅದನ್ನು ಹೇಳಿದ್ದೇನೆ. ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ತುಳು ಅಕಾಡೆಮಿ ಸದಸ್ಯ ಕದ್ರಿ ನವನೀತ್ ಶೆಟ್ಟಿ, ಪದಾಧಿಕಾರಿಗಳಾದ ದಿನೇಶ್ ದೇವಾಡಿಗ ಕದ್ರಿ, ವನಿತಾ ರಾಮಚಂದ್ರ ಯಲ್ಲೂರ್, ಆರ್.ಕೆ. ರಾವ್, ಕುಂಜತೋಡಿ ವಾಸುದೇವ ಭಟ್, ಕೃಷ್ಣರಾಜ ನಂದಳಿಕೆ, ಸಂಚಾಲಕ ಕದ್ರಿ ರಾಮಚಂದ್ರ ಭಟ್ ಯಲ್ಲೂರು, ಹಿರಿಯ ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಹಾಸ್ಯ ಕಲಾವಿದ ದಿನೇಶ್ ಕೊಡಪದವು ಅವರ ನೇತೃತ್ವದಲ್ಲಿ ಹಾಸ್ಯ ಸಿಂಚನ ನಡೆಯಿತು. ಭಾಗವತ ದಯಾನಂದ ಕೋಡಿಕಲ್ ಸಾರಥ್ಯದಲ್ಲಿ ಮಹಿಳಾ ಯಕ್ಷಕೂಟದಿಂದ ಮೇದಿನಿ ನಿರ್ಮಾಣ, ಮಹಿಷಾವಧೆ ಯಕ್ಷಗಾನ ನಡೆಯಿತು. ಯಾನ್ಲ ಕಲಾವಿದೆ ಆತಿನಿ ಆಟನು ತೂದೆ ವಿಶೇಷವಾದ ಕಟೀಲು ಮೇಳ, ಸುಂಕದಗಟ್ಟೆ ಮೇಳದ ಆಟಲಿನ ತೂದು ಅಂಚಾದ ಈ ಯಕ್ಷಕೂಟಡುಪ್ಪುನಂಚಿನ ಕಲಾವಿದೇರು ನಿಖಿಲ್ನ ವೇಷ ಐಬೊಕ್ಕ ಎನ್ನ ವೇಷ ಅನ್ನಂದು ಪೊದ್ದೆಪ್ಪುನತ್ತು ಸಹ ಕಲಾವಿದೇರು ಎಂಚ ಮಲ್ಪುವೇರು ಅಭ್ಯಾಸ ಮಲ್ಪುನಗಲ ಎಂಕೆಲ್ನ ಪಾತ್ರ ಮಾತ್ರತ್ತು ಒರಿದಿನ ಕೆಲೆಗೆ ಎಂಚ ಗುರುಕುಲು ಪಂಡದು ಕೊರ್ಪೇರು ಯಾನ್ ಆ ಪಾತ್ರನ ಮಲ್ತಂಡ ಎಂಚ ಆ ಪಾತ್ರ ನಿರ್ವಹಣೆ ಮಲ್ಪೊಲಿ ಇಂಚಿನ ಗೇನ ಇತ್ತದ ಮಲ್ತಂಡ ಎಡ್ಡೆ ಕಲಾವಿದರಾದ ಬಲಕೆ ತೋದಾಯರೆ ಸಾಧ್ಯ ಉಂಡು. ಇನ್ನು ಸಮಾರೋಪ ಸಮಾರಂಭದಲ್ಲಿ ಮೂಡುಬಿದ್ರೆ ಎಂಸಿಎಸ್ ಬ್ಯಾಂಕ್ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಎಂ ಅಧ್ಯಕ್ಷತೆಯನ್ನ ವಹಿಸಿದ್ರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ, ತುಳು ಅಕಾಡೆಮಿ ಸದಸ್ಯ ಲೀಲಾಕ್ಷ ಕರ್ಕೆರ, ತುಳು ನಾಟಕ ಕಲಾವಿದರ ಒಕ್ಕೂಟದ ಕ್ಷೇಮನಿಧಿ ಅಧ್ಯಕ್ಷ ಪ್ರದೀಪ್ ಆಳ್ವಾ ಕದ್ರಿ, ಶೈಲಿನಿ ಭಾಸ್ಕರ ಸೇಮಿತ, ಸಂಸ್ಥೆಯ ಗೌರವ ಅಧ್ಯಕ್ಷ ದಿನೇಶ್ ದೇವಾಡಿಗ ಕದ್ರಿ, ಅಧ್ಯಕ್ಷ ಕೆ ಕೃಷ್ಣ ಭಟ್ ಉಪಸ್ಥಿತರಿದ್ದರು. ಯಕ್ಷಕೂಟದ ಸದಸ್ಯರ ವಾಲಿ ವಧೆ ಕದ್ರಿ ರಾಮಚಂದ್ರ ಭಟ್ ಯಲ್ಲೂರು ನಿರ್ದೇಶನದಲ್ಲಿ ಬಾಲ ಯಕ್ಷಕೂಟದವರಿಂದ ಏಕಾದಶಿ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತು. ಸಂತೋಷವಾಯಿತು. ನಿಮ್ಮ ಮಾತುಗಳಿಂದ ನೀವು ಸಮರಸಿಂಹರೆಂದು ನಿಶ್ಚಯವಾಯಿತು. ನಮ್ಮ ದಾನವ ಸಂತತಿಯನ್ನು ನಾಶ ಮಾಡುತ್ತಲೇ ಬಂದಿದ್ದಾನೆ. ಅವರನ್ನು ಹಿಮ್ಮೆಟ್ಟಿಸಬೇಕು ಮಾತ್ರವಲ್ಲ, ಹಿರಿಯ ಬೆಲೆಯ ಮಕ್ಕಳಾದ